ಬೇಟಿ ಹಠಾವೋ ಮಂತ್ರ ಜಪಿಸುತ್ತಿರುವ ಯೋಗಿ ಆದಿತ್ಯನಾಥ್ ಯುಪಿ ಸರ್ಕಾರ ಹೆಣ್ಣು ಮಕ್ಕಳನ್ನ ಅತ್ಯಂತ ಭಯಾನಕವಾಗಿ ನಡೆಸಿಕೊಳ್ಳುವ ಮೂಲಕ ಇಡೀ ಜಗತ್ತಿನ ಮುಂದೆ ಬೆತ್ತಲಾಗಿದೆ ಎಂದು ಪಿಎಫ್ಐ ರಾಜ್ಯ ನಾಯಕ ಶಾಫಿ ಬೆಳ್ಳಾರೆ ಹೇಳಿದರು. ಅವರು ಪುತ್ತೂರಿನ ಮಿನಿ ವಿಧಾನಸೌಧದ ಎದುರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ವತಿಯಿಂದ ನಡೆದ ಯುಪಿಎ ಸರ್ಕಾರ ನಡೆಸುತ್ತಿರುವ ಮಾನಹಾನಿ ಅಭಿಯಾನದ ವಿರುದ್ಧ ಪ್ರತಿಭಟನಾ ಸಭೆಯಲ್ಲಿ ದಿಕ್ಸೂಚಿ ಭಾಷಣ ಮಾಡಿದರು. ಈ ಹೆಣ್ಣು ಮಗಳ ಆ ಭಯಾನಕವಾದಂತಹ ಕೂಗು ಏನಿದೆ, ಆ ರೀತಿಯ ಯಾವುದೇ ಕೂಗುಗಳು ಇನ್ನು ಮುಂದೆ ಉಂಟಾದರೂ ಕೂಡ ಇಲ್ಲಿನ ಶೋಷಿತ ಸಮುದಾಯಗಳ ಪರವಾಗಿ, ಇಲ್ಲಿ ಅನ್ಯಾಯಕ್ಕೊಳಗಾಗುವವರ ಪರವಾಗಿ, ಇಲ್ಲಿ ನ್ಯಾಯ ನಿರಾಕರಿಸಲ್ಪಟ್ಟವರ ಪರವಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಯಾವತ್ತೂ ಕೂಡ ಹೋರಾಟದ ಮುಂಚೂಣಿಯಲ್ಲಿರ್ತದೆ ಅಂತ ಹೇಳುವಂತದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಾಖಲಿಸಿದ್ದೀರಿ, ಯುಎಪಿಎ ಕೇಸನ್ನ ದಾಖಲಿಸಿದ್ದೀರಿ, ದೇಶದ್ರೋಹ ಪ್ರಕರಣವನ್ನ ಹಾಕಿದ್ದೀರಿ. ಆದರೆ ನಮಗೆ ಸಂತೋಷ ಇದೆ. ಯಾಕೆಂತ ಹೇಳಿದ್ರೆ ಇದೇ ದೇಶದ್ರೋಹದ ಪ್ರಕರಣದಲ್ಲಿ ಆಗಿತ್ತು. ಮಹಾತ್ಮ ಗಾಂಧೀಜಿ ಇಲ್ಲಿನ ಸರ್ಕಾರದ, ಬ್ರಿಟಿಷ್ ಸರ್ಕಾರದ ಅನ್ಯಾಯ ಮತ್ತು ಅಕ್ರಮದ ವಿರುದ್ಧ ಧ್ವನಿ ಎತ್ತಿದ ಕಾರಣಕ್ಕಾಗಿ ಮಹಾತ್ಮ ಗಾಂಧೀಜಿಯನ್ನ ಹಾಕಿದ ಅದೇ ಕೇಸಿನಲ್ಲಿ ನಮ್ಮ ನಾಯಕರನ್ನ ಇವತ್ತು ನೀವು ಹಾಕಿದ್ದೀರಿ ಅಂತ ಹೇಳಿದ್ರೆ ನಾವು ಅಭಿಮಾನದಿಂದ ಅದನ್ನ ಕಾನೂನಿನ ಮೂಲಕ ಹೋರಾಟವನ್ನ ನಡೆಸಿ ನಾವು ಗೆದ್ದು ಬರ್ತೇವೆ ಅಂತ. ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿದ ಪಿಎಫ್ಐ ತಾಲೂಕು ಅಧ್ಯಕ್ಷ ಜಾಬೀರ್ ಅರಿಯಡ್ಕ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಾನವ ಸಮೂಹ ತಲೆ ತಗ್ಗಿಸುವ ಪ್ರಕರಣವನ್ನ ಮುಚ್ಚಿಹಾಕಿ ಏನೂ ನಡೆದಿಲ್ಲ ಎಂದು ವರ್ತಿಸುವ ಮೂಲಕ ಆರೋಪಿಗಳ ಪರ ಬೆಂಬಲ ಸಮರ್ಥನೆ ಮಾಡಿಕೊಳ್ಳುವ ಸರ್ಕಾರ ಇದ್ದರೆ ಅದು ಯೋಗಿ ಆದಿತ್ಯನಾಥ್ ಸರ್ಕಾರ ಎಂದು ಹೇಳಿದರು. ಒಂದು ಸರ್ಕಾರ ಆ ದೇಶದಲ್ಲಿರುವಂತಹ ಮಹಿಳೆಯರಿಗೆ, ಆ ದೇಶದಲ್ಲಿರುವಂತಹ ಮಕ್ಕಳಿಗೆ, ಆ ದೇಶದಲ್ಲಿರುವಂತಹ ಪ್ರಜಾವಂತ ನಾಗರಿಕರಿಗೆ ಸಂರಕ್ಷಣೆಯನ್ನು ಕೊಡಬೇಕಾದಂತಹ ಇವತ್ತು ಆ ಸರ್ಕಾರ ತನ್ನ ಎಲ್ಲ ದುರುಪಯೋಗನ ಮಾಡಿಕೊಂಡು ಸಂಘ ಪರಿವಾರದ ನೀಚ ಕೆಲಸವನ್ನ ಇವತ್ತಲ್ಲಿ ಮಾಡ್ತಾ ಇದೆ. ಅತ್ಯಾಚಾರಕ್ಕೊಳಪಟ್ಟಂತಹ ಹತ್ರಾಸಿನ ಇವತ್ತಿನ ನ್ಯಾಯಕ್ಕಾಗಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ 4 ನಮ್ಮ ರಾಜ್ಯ ದೆಹಲಿಯ ನಾಯಕರು ಹೋದಾಗ ಯೋಗಿ ಆದಿತ್ಯನಾಥನಿಗೆ ಬೆವರಿಳಿಸಿದಲ್ಲಿ ಯೋಗಿ ಆದಿತ್ಯನಾಥ ರಾಹುಲ್ ಗಾಂಧಿ ಹೋದ್ರು ಅವರ ಮೇಲೆ ತಡೆಯಲಿಲ್ಲ. ಉಳಿದ ರಾಜ್ಯಕ್ಕೆ ಪಕ್ಷದವರು ಹೋದಾಗ ಅವರಿಗೆ ಭಯವಾಗಿಲ್ಲ. ಕ್ಯಾಂಪಸ್ ಫ್ರಂಟಿನ 4 ವೀರ ಧೀರರು ಹೋದಾಗ ಆ ಯೋಗಿ ಆದಿತ್ಯನಾಥನಿಗೆ ಬೆವರಿಳಿದಿದೆ. ಒಂದು ಕಾವಿಯನ್ನ ತೊಟ್ಟುಕೊಂಡು 4 ಮಂದಿ ನಮ್ಮ ಕಾರ್ಯಕರ್ತರನ್ನ, ನಾಯಕರನ್ನ ಬಂಧಿಸಿದಾಗ ನಿನ್ನಂತ ಹೇಳಿಗಳಲ್ಲ, ಅದಕ್ಕಿಂತ ಅತಿ ಹೆಚ್ಚು ಕಾರ್ಯಕರ್ತರನ್ನ ಗಲ್ಲಿಗಳಲ್ಲಿ ನಾವು ಸೃಷ್ಟಿಯನ್ನ ಮಾಡಿದ್ದೀವಿ ನಾವು. ಪ್ರತಿಭಟನಾ ಸಭೆಯಲ್ಲಿ ಎಸ್ಡಿಪಿಐ ರಾಜ್ಯ ಸಮಿತಿಯ ಸದಸ್ಯ ಅಬ್ದುಲ್ ಲತೀಫ್, ಅಬ್ದುಲ್ ಕಲಾಂ ಸುಳ್ಯ, ಪಿಎಫ್ಐ ಉಮರ್ ಕೂರ್ನಡ್ಕ, ಎಸ್ಡಿಪಿಐನ ಸಿದ್ದಿಕ್ ಪುತ್ತೂರು ಮೊದಲಾದವರು ಪಾಲ್ಗೊಂಡಿದ್ರು. ಇದು ಬಿಲ್ಡಿಂಗ್ ಈಗ ನಾನು ಇದ್ದೀನ ತಹಶೀಲ್ದಾರ್, ಇದು ಈ ಬಿಲ್ಡಿಂಗ್ ಇಲ್ಲಿಗೆ ಮಾಡಲಿಕ್ಕೆ ಅವಕಾಶ ಬೇರೆಯವ್ರು ಯಾರು ಕೊಡ್ತಾರೆ? ನಾವೇ ಕೊಡ್ತೀವಿ. ನೀವು ನಮ್ಮ ಹತ್ರ ಬನ್ನಿ. ಅಧ್ಯಕ್ಷರಾದ ಜಾಬೀರ್ ಅರಿಯಡ್ಕ ಇವರು ವಹಿಸಿಕೊಳ್ಳಲಿದ್ದಾರೆ. ದಿಕ್ಸೂಚಿ ಭಾಷಣವನ್ನ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ರಾಜ್ಯ ಸಮಿತಿ ಸದಸ್ಯರಾದ ಜನಾಬ್ ಶಾಫಿ, ಕಾರ್ಯದರ್ಶಿಗಳಾದಂತಹ ಅತಾವುಲ್ಲಾ ಸುಲ್ಲಿ